ಕಾಪು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಸಿ ಅವರ ಬೀಳ್ಕೊಡುಗೆ ಸಮಾರಂಭವು ಕಾಪುವಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ಕಳೆದ 1.5 ವರ್ಷದಿಂದ ಕಾಪು ಠಾಣೆಯಲ್ಲಿ ಕರ್ತವ್ಯ ಸಲ್ಲಿಸಿದ ಇವರಿಗೆ ಕೆಲವು ದಿನಗಳ ಹಿಂದೆಯಷ್ಟೇ ಶಿರ್ವ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದ ಕಾರ್ಕಳ ಡಿವೈಎಸ್ಪಿ ವಿಜಯ್ ಪ್ರಸಾದ್ ಅವರು ಮಾತನಾಡಿ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರ ಪಾತ್ರ ಮಹತ್ವವಾದುದು. ಕಾಪು ಠಾಣೆಯಲ್ಲಿ ಕ್ಲಿಷ್ಟಕರವಾದ ಪ್ರಕರಣವನ್ನು ಭೇದಿಸುವಲ್ಲಿ ಹಾಗೂ ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಲ್ಲಿ ರಾಘವೇಂದ್ರ ಅವರ ಕರ್ತವ್ಯ ಶ್ಲಾಘನೀಯವಾಗಿದೆ ಎಂದರು. ಎಲ್ಲರಿಗೂ ಗೊತ್ತಿರುವ ಹಾಗೆ ಅನ್ನ ಬೆಂದಿದೆಯಾ ಅಂತ ನೋಡಲಿಕ್ಕೆ ಪೂರ್ತಿ ಇಡೀ ಮಡಿಕೆಯಲ್ಲಿರುವ ಅನ್ನಗಳನ್ನು ಮುಟ್ಟಬೇಕಾದ ಅವಶ್ಯಕತೆ ಇಲ್ಲ. 1-2 ಅಗಳನ್ನು ನೋಡಿದರೆ ಸಾಕಾಗುತ್ತೆ. ನಾನು ಕೂಡ ಸಬ್ ಇನ್ಸ್ಪೆಕ್ಟರ್ ಆಗಿ ಈ ಹುದ್ದೆಗೆ ಬಂದಿರೋದ್ರಿಂದ ಪೊಲೀಸ್ ಠಾಣೆಯ ಹೆಚ್ಚು ಕಮ್ಮಿ ಸಾಧಾರಣ ವ್ಯವಸ್ಥೆಗಳನ್ನು ನಾನು ತಿಳ್ಕೊಂಡಿರೋದ್ರಿಂದ ಆ ಹಂತದಲ್ಲಿ ಅವರನ್ನು ನಾವು ಪ್ರತಿ ದಿವಸ ಅನಲೈಸ್ ಮಾಡ್ತಾ ಇದ್ದೀವಿ. ನನ್ನ ಸಬ್ ಡಿವಿಷನ್ನಲ್ಲಿರುವಂಥ ಎಲ್ಲ PSIs ರವರು ಕೂಡ, ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಒಬ್ಬರಿಗಿಂತ ಒಬ್ಬರು ಚೆನ್ನಾಗೇ ಇದ್ದಾರೆ, ಯಾರನ್ನು ದೂರ್ಲಿಕ್ಕಿಲ್ಲ. ಆದರೆ ರಾಘವೇಂದ್ರ ಅವ್ರ ಬಗ್ಗೆ ಹೇಳಬೇಕಂತೇಳಿ ಹೇಳಿದರೆ ಅವರೊಂದು ನನಗೆ ಸ್ಪೆಷಲ್. ಆಗಲೇ ನಮ್ಮ AS ಅವರು ಹೇಳಿದಂಗೆ ನಾನು ಅವರಿಗೆ, ನೀವು ಹಿಂದಿಂದ ಹೇಳ್ತಿದ್ರಿ, ನಾನು ಎದುರೇ ಹೇಳ್ತಿದ್ದೆ, ಮಾಸ್ಟರ್ ಇವತ್ತೇನು ವಿಶೇಷ ಅಂತೇಳಿ ಹೇಳಿ. ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ಪ್ರಕಾಶ್, ಕಾಪು SI ಶ್ರೀಶೈಲ ಮುರುಗೋಡು, ಪಡುಬಿದ್ರಿ SI ಪುರುಷೋತ್ತಮ್, ಕಾಪು ಕ್ರೈಮ್ SI ಭರತೇಶ್ ಮತ್ತಿತರರು ಉಪಸ್ಥಿತರಿದ್ದರು.